ಹೆದ್ದಾರಿ ಇಲಾಖೆಯ ಎಚ್ಚರಿಕೆಯ ಹೊರತಾಗಿಯೂ ಕಾನೂನು ಬಾಹಿರ ಅನಧಿಕೃತವಾಗಿ ಹೆದ್ದಾರಿ ಅಂಚಿನಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದ ವ್ಯಾಪಾರದ ಗಡಿಗಳನ್ನು ಕೆಲ ವ್ಯಾಪಾರಿಗಳ ವಿರೋಧದ ಮಧ್ಯೆಯೂ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ಪಡುಬಿದ್ರೆ ಎಸ್ಐ ದಿಲೀಪ್ ರಕ್ಷಣೆಯಲ್ಲಿ ತೆರವು ಕಾರ್ಯ ಯಶಸ್ವಿಯಾಗಿ ನಡೆದಿದೆ. ಕಾನೂನು ಬಾಹಿರವಾಗಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದ ಕೆಲ ವ್ಯಾಪಾರಿಗಳಿಗೆ ಕಾಪುವಿನ ಕೊಳಕು ಜಾತಿ ರಾಜಕೀಯದ ಬಲಹಿಂಭಾಗದಿಂದ ಕೆಲಸ ಮಾಡಿದ ಪರಿಣಾಮ ಬಹಳಷ್ಟು ವರ್ಷಗಳಿಂದ ಈ ತೆರವು ಕಾರ್ಯಕ್ಕೆ ಹಿನ್ನಡೆಯಾಗಿತ್ತು. ಇದೀಗ ಹೆದ್ದಾರಿ ಇಲಾಖೆಯ ಮನವಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಉನ್ನತ ಕಂದಾಯ ಅಧಿಕಾರಿಗಳ ಗೈರು ಹಾಜರಿಯ ಹೊರತಾಗಿಯೂ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ತಂಡ ದಿಟ್ಟವಾಗಿ ಕಾರ್ಯಾಚರಿಸಿದ ಪರಿಣಾಮ ಬಹುತೇಕ ತೆರವು ಕಾರ್ಯ ಮುಗಿದಿದ್ದು, ಒಂದು ದಿನದ ವಿರಾಮದ ಬಳಿಕ ಮತ್ತೆ ತೆರವು ಕಾರ್ಯ ಮುಂದುವರಿಯಲಿದೆ ಎಂಬುದಾಗಿ ಹೆದ್ದಾರಿ ಇಲಾಖಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಉಡುಪಿಯಿಂದ ಹೆಜಮಾಡಿವರೆಗೆ ಅದೆಷ್ಟೋ ಪರಿಹಾರ ಪಡೆದುಕೊಂಡ ಕಟ್ಟಡಗಳನ್ನು ಅದರ ಹಳೆಯ ಮಾಲೀಕರು ಬಾಡಿಗೆ ನೀಡಿ ಅಕ್ರಮ ಸಂಪಾದನೆ ಮಾಡ್ತಾ ಇದ್ದಾರೆ. ಆ ಕಟ್ಟಡಗಳು ಹೆದ್ದಾರಿ ಅಂಚಿನಲ್ಲಿ ಇರೋದ್ರಿಂದ ಅಪಘಾತಗಳಿಗೆ ಕಾರಣವಾಗ್ತಾ ಇದ್ದು, ಇಂಥವುಗಳನ್ನು ಹಾಗೂ ಟೋಲ್ ಪಕ್ಕದಲ್ಲೇ ಕಾನೂನು ಬಾಹಿರವಾಗಿ ಕಾರ್ಯಾಚರಿಸ್ತಾ ಇರುವ ಗೂಡಂಗಡಿಗಳು ಹೆದ್ದಾರಿ ಇಲಾಖೆಯ ಗಮನಕ್ಕೆ ಬಂದಿಲ್ಲವೇ? ಇದನ್ನು ಕೂಡ ತಕ್ಷಣ ತೆರವುಗೊಳಿಸುವಂತೆ ಜನ ಒತ್ತಾಯಿಸಿದ್ದಾರೆ. ಮರ್ಯಾದೆ